ಫ್ರೆಂಡ್ಸ್, ಇವತ್ತು ನಾವು ದಾಳಿಂಬೆ ಜ್ಯೂಸ್ ಮಾಡ್ತಿದ್ದೇವೆ. ತುಂಬಾ ಸುಲಭವಾದ ರೆಸಿಪಿ, ನೀವು ಕೂಡ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು 3 ದಾಳಿಂಬೆ ತಗೊಂಡಿದ್ದೇನೆ. 8 ಟೀ ಸ್ಪೂನ್ ಕಲ್ಲು ಸಕ್ಕರೆ, 1 ಏಲಕ್ಕಿ, 1 ಕಪ್ ಹಾಲು. ಇಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ. ನೀರು ಸೇರಿಸಬೇಡಿ, ನೀರು ಸೇರಿಸಿದ್ರೆ ಟೇಸ್ಟ್ ಒಳ್ಳೆ ಬರಲ್ಲ. ಜ್ಯೂಸ್ ರೆಡಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.